ನಮ್ಮ ಸಾರಥಿಯನ್ನೇ ರಕ್ಷಿಸಿಕೊಳ್ಳಲು ಸಾಧ್ಯವಾಗಲಿಲ್ಲವೆಂದಾದ ಮೇಲೆ ಈ ಆತ್ಮನ ಪೌರುಷವೆನ್ನುವುದು ಪರಮಾತ್ಮನ ಸಂಕಲ್ಪಕ್ಕೆ ವಿರುದ್ಧವಾಗಿ ಬೇರೆಯಾಗುತ್ತಿದೆ. ಹಾಗಾದರೆ ಸಾರಥಿಯನ್ನು ನಾನು ರಕ್ಷಿಸಿಕೊಳ್ಳಲಾಗಲಿಲ್ಲವೆಂದಾದರೆ ಈ ಜಾಗದಲ್ಲಿ ನೀನು ಕುಳಿತುಕೊಳ್ಳುವ ಸಂದರ್ಭವಿದೆ ಎಂಬುದೇ ಅರ್ಥವನ್ನು ಗಮನಿಸಿಕೊಂಡೆ. ಆದರೆ ಅದಲ್ಲ, ಭಾರತನ ರಥವನ್ನು ಪರಮಾತ್ಮ ಏರಿ ಕುಳಿತೇನೆಂದಾದರೆ ಅಶ್ವದ ರಕ್ಷಣೆಯ ಹೊಣೆಯನ್ನು ಹೊಂದುವಂತಹ ಪಾರ್ಥನಿಗೆ ದಕ್ಷಿಣಾಪುರದಲ್ಲಿ ಅಲ್ಲಿಯ ರಾಜ ಸಮುಚ್ಚಯದಿಂದ ರಾಜರ್ಷಿಯನ್ನು ಕೊಂಡಾಡಲ್ಪಟ್ಟಂತಹ ಹಂಸದ ಸೋಲುವಿನಿಂದ ಸೋಲು ಅಖಂಡ ಆರ್ಯಾವತದ ಜನಪದ ಅಂತರಂಗದಲ್ಲಿ ಒಂದು ಭ್ರಮೆ ಇತ್ತು. ಭಾರತ ಮಹಾಭವನದ ಬಳಿಕ ಮತ್ತೆ ಕೃಷ್ಣಸ್ವಾಮಿ ಚಂಬಚಕಿಯನ್ನು ವಾಗೆಯನ್ನು ಹಿಡಿದು ಭಾರತದಲ್ಲಿ ಮಂಡಿಸಬೇಕಾದ ಅನಿವಾರ್ಯತೆ ಇಲ್ಲ. ಯಾಕೆ? ಕೌರವನ ವಿನಾಶಾಯ
ಕೃಷ್ಣಾವತಾರದ ಸಂಕಲ್ಪ ವಾಕ್ಯ ಅದು ಸಂಪೂರ್ಣಗೊಂಡಿದೆ. ಮತ್ತೆ ಕೃಷ್ಣನಿಗೆ ಅನಿವಾರ್ಯತೆ ಬಿಡುವುದಿಲ್ಲ ಎನ್ನುವ ಹಾಗೆ ಭಾವಿಸಿದರು. ಅದು ನಮೆಯಲ್ಲದೆ ಮತ್ತೇನು, ಕೇವಲ ಭೂಭಾರ ಹರಣದ ಕಾಯಕವನ್ನು ಹೊತ್ತು ಮಾತ್ರ ಬಂದದ್ದಲ್ಲ, ಭಕ್ತರ ಅಂತರಂಗದ ಕ್ಲೇಶವನ್ನು ಅಪಹರಿಸುವಂತ ಕರ್ತವ್ಯವು ಕೇಶವನಿಗೆ ತೋರುವುದಕ್ಕೆ ಬೇಕಾಗಿ ಈ ವಿಷಮೇಧ ಎನ್ನುವಂತ ಮಹಾಕೃತಿಗೆ ಆ ಸೂಚನೆಯನ್ನು ಕೊಟ್ಟದ್ದು. ಇನ್ನೂ ಸ್ಪಷ್ಟವಾಗಿ ಹೇಳ ಸುಧರ್ಮನ ಕರೆ, ಅದಕ್ಕೆ ಬೇಕಾಗಿ ಭಾವನಾದಂತ ಭಕ್ತನಾದಂತ ಪಾರ್ಥನ ಕರೆ, ಎರಡು ಕರೆಗಳಿಗೆ ಹೇಗೆ ಸ್ಪಂದಿಸಬೇಕು ಹಾಗೆ ಸ್ಪಂದಿಸಬೇಕು ಮುಂದಾದವರು ನಾನು. ದಕ್ಷಿಣಾಪುರದ ಅರಸರಲ್ಲ, ಸನಾತನಿಗಳಾಗಿ ಧರ್ಮ ಪಥಗಾಮಿಗಳಾಗಿ ವೀರ ವೈಷ್ಣವರಾಗಿ ಸದಾ ಕಾಲ ಕೃಷ್ಣ ಸಂದರ್ಶನದ ಆಕಾಂಕ್ಷೆಯನ್ನು ಪ್ರಾಣ ಬಾಯಿಗೆ ನೋಪಾದಿ ಉಸಿರಾಡಿಕೊಂಡು ಬದುಕುತ್ತಿದ್ದಾರೆ. ಅವರಿಗೆಲ್ಲ ಕೃಷ್ಣ ಸಂದರ್ಶನ ಆಗಬೇಕು ಅಂತಾದರೆ ಸಂದರ್ಶನವನ್ನು ಶಾಂತವನ್ನು ಹೋಗೋದಕ್ಕೆ ನೀಡಿದಂತ ವಿಶ್ವಿನ ವಿರಾಟ ಬೇಡ, ಚಮ್ಮಟಿಕೆಯನ್ನು ವಾಗೆಯನ್ನು ಹಿಡಿದು ನರಮುರುವುದರ ಕುದುರೆಯ ಮೈಯನ್ನು ಸವರುವಂತ ಸೂತನ ರೂಪಬೇಕು. ಅದನ್ನು ತೋರಿಸಿಕೊಡಬೇಕು ಕೊಡುವುದಕ್ಕೆ ಬೇಕಾಗಿ ಮಕರೀಕ್ಷಿತನಾದಂತಹ ಧರ್ಮನಂದನಿಗೆ ಸತ್ಯದ ಮಾತುಗಳನ್ನಾಡಿದೆ. ವೈನತೆಯರಾದಂತಹ ಗುರುಮಕ್ಕಳ ಹೆಗಳನ್ನ ಏರಿದೆ. ಇಳಿದಕ್ಕೆ ಚಕ್ರಚಾರಕ್ಕೆ ಪುಣ್ಯಭೂಮಿ ಅಮೃತ ಸದಸ್ಯರಾದಂತಹ ಗರುಡನ ಆಗಮನದ ಮಾತ್ರದಿಂದಲೇ ಸೋತು ಬಸವಳಿದಂತಹ ಪಾಂಡವ ಸೇನೆ ಸಚೇತನರಾಗಿ ತಿಳಿದಿದ್ದಾರೆ. ಅಷ್ಟೇ ಏಕೆ ಪಾಂಡವ ಸೇನೆಯ ಕಟ್ಟಾಳಿಗಳು ಮತ್ತೆ ಹುಮ್ಮಸ್ಸಿನಿಂದ ಸಮರಕಂಡ ಸೇನೆವ್ಯಾರ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಸೇನೆ ಏನು ಸಚೇತನವಾಗಿದೆ, ಸೇನಾ ನಾಯಕ ಇದ್ದಾನೆ. ನನ್ನ ಪೌರುಷಕ್ಕೆ ಸಿಕ್ಕಿ ಅರ್ಜುನ ನತಮಸ್ತಕನಾಗಿ ಕುಳಿತುಕೊಂಡಿದ್ದ. ಮತ್ತೆ ಗಾಂಧೀವಧಾರಿಯಾಗಿ ಎದ್ದು ನಿಂತಿದ್ದಾರಲ್ಲ. ಈ ಚಂದ್ರಾನ್ವಯದ ಸೇರಿಗೆ ಈ ಚೈತನ್ಯವನ್ನು ತುಂಬಿದವರು ಯಾರು 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 ಎಂದು ನೋಡುತ್ತಿದ್ದರೆ ಏನು ಏನು ನೋಡುತ್ತಿದ್ದೇನೆ, ಯಾವ ಮೂರ್ತಿಯನ್ನ ನನ್ನ ಮನದಲ್ಲಿಟ್ಟು ವರ್ಷವಿಡೀ ಅನುಕ್ಷಣವೂ ಅನುದಿನವೂ ಪೂಜಿಸುತ್ತಿದ್ದೇನೆ. ಆ ಮೂರ್ತಿ ಶ್ರೀಕೃಷ್ಣನು ನರನ ರಥೋಗ್ರದಲ್ಲಿ ಬಂದು ಪವಡಿಸಿದ್ದಾನಲ್ಲ, ವಾಗೆಯನ್ನು ಹಿಡಿದು ನರನನ್ನು ಸಂತೈಸುತ್ತಾ ಕುಳಿತಿದ್ದಾನಲ್ಲ. ನರನಾರಾಯಣರನ್ನ ನೋಡುವಂತಹ ಭಾಗ್ಯ ಈ ಸುಧನ್ವನದಾಯಿತು. ನನ್ನ ಪರಾಕ್ರಮವು ನನ್ನ ಪುರುಷತ್ವವು ಇಂದಿನ ಸಾರ್ಥಕವಾಯಿತು. ಕಣ್ತುಂಬ ನೋಡುತ್ತಿದ್ದೇನೆ, ಕಣ್ತುಂಬ ನೋಡುತ್ತಿದ್ದೇನೆ. ನಾನು ಒಬ್ಬರೇ ನೋಡುವುದಾ? ತಂದೆ ಅಂತ್ಯಸೂಚಿ ಭೂಪತಿಗಳೇ, ಬನ್ನಿ 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 ಬನ್ನಿ, ನೋಡಿ ಯಾರು ಬಂದಿದ್ದಾರೆ, ನೋಡಿ ಯಾರು ಬಂದಿದ್ದಾರೆ, ನೋಡಿ ದೇವ ಬಂದನು, ನಮ್ಮ ನೆನೆವರ ಕಾವು ಬಂದನು, ದೈತ್ಯ ಕುಲ ಯಾವ ಬಂದನು, ಪರಮ ಪುರುಷೋತ್ತಮನು ಬಂದನು, ಸುರರ ಪರಯುವ ದೇವ ಬಂದನು ಇಂದು ನಮ್ಮನೆಗೆ. ತಂದೆ ಮನುಮ ತನಯನನ್ನು ನೋಡಬೇಕು, ತನ್ನ ಮನವನ್ನು ಸಮರ್ಪಿಸಬೇಕು ಎಂದು ಹೇಳಿದಂಥ ಮಾತು ಅಂಥ ಹನುಮಂತನಿಗೆ ಬಂದಿದ್ದಾನೆ. ಶ್ರೀಕಾಂತನನ್ನು ನೋಡುವ ಯೋಗ ಅಂತ ಹೇಳಿದ್ರಲ್ಲ ತಂದೆ, ಶ್ರೀಕಾಂತ ಇಂದು ಈ ನಮ್ಮ ನೆಲದಲ್ಲಿ ಕಾಲಿಟ್ಟಿದ್ದಾನೆ. ಬನ್ನಿ ತಂದೆ ಬನ್ನಿ. ಅಮ್ಮ ಅಮ್ಮ ಸುಗರ್ಭೋದೇವಿ, ನರನನ್ನು ನೋಯಿಸಲು ಮೂರ ಹರನು ಬರುವುದು ಎಂದು ಹೇಳಿದ್ಯಲ್ಲ ತಾಯಿ. ಮೂರ ಹರನು ಬಂದಿದ್ದಾನಮ್ಮ. ಈ ನಮ್ಮ ನಾಡಿನಲ್ಲಿ ಕೃಷ್ಣನ ಮೈಸಿರಿಯನ್ನು ನೋಡಬೇಕು ಅಂತ ಹೇಳಿದ್ಯಲ್ಲ ತಾಯಿ. ಬಾ ಬಾ, ಕೃಷ್ಣನ ಮೈಸಿರಿಯನ್ನು ಕಣ್ತುಂಬಿಸಿಕೋ ತಾಯಿ, ಕಣ್ತುಂಬಿಸಿಕೋ. ತಂಗಿ ಓಲೆ ಬಾರಮ್ಮ, ಬಾ ಬಾ. ಪರಿಮಾಣದಲ್ಲಿ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಾ, ತೆಗೆದುಕೊಂಡು ಬಾ.
ಯಾರಿಗೆ ಯಾರಿಗೆ ಈ ದೇವರ ದರ್ಶನವನ್ನು ನೀಡಬೇಕು ಎನ್ನುವುದನ್ನ ನಿರ್ಧರಿಸಲು ಅವನು ಮಾನವನಾದಂತಹ ಈ ಸುಧರ್ಮೆಯಲ್ಲಿ ಯಾರಿಗೆ ಯಾವ ಹೊತ್ತಿಗೆ ಯಾವ ರೂಪದಲ್ಲಿ ಕಾಣಿಸಿಕೊಳ್ಳಬೇಕೆನ್ನುವುದು ಚಿತ್ತದ ಎಲ್ಲ ದೈವ ಚಿತ್ತವಲ್ಲವೇ ಇದನ್ನೇ ಕುಲಕೋತ್ಸವ ಅಂತ ಹೇಳ್ತಾರೆ. ಆದರೂ ಆಯಿತು ಸತಿ ಶಿರೋಮಣಿ ಪ್ರಭಾವತಿಯ ಮುಂದೆ ಮಾಡಿದಂತಹ ನುಡಿದಂತಹ ಮಾತು ನೆರವೇರಿತು. ನೆರವೇರಿತಾ ಇಲ್ಲ, ತಾಯಿ ಮುಂದೊಂದು ಮಾತು ಹೇಳಿದ್ದೇನೆ. ನರನಾರಾಯಣರು ಒಟ್ಟಾಗಿ ಕಾಣಿಸಿಕೊಂಡಾಗ ದೇವರ ಪದದೋಲವನ್ನು ಪಡಿತೇನೆ ಎನ್ನುವುದಾಗಿ. ಈಗ ವಿರೋಧಿಯ ರಥದಲ್ಲಿದ್ದರೂ ಸಹ ಕ್ಷೇತ್ರ ನ್ಯಾಯನ ಹೋಗಿ ಆನನ್ನ ದೇವರನ್ನ ಆನನ್ನ ಮನಸ್ಸಿನ ದೇವರನ್ನ ಭಜಿಸ್ತಾ ಭಜಿಸ್ತಾ ಮಾತನಾಡಿಸ್ತೇನೆ. ಜಯ 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 ಚತುರ್ಮುಖ ಜನಕ ಜಯ ಚಾರು ಚಾರಿತ್ರ ಜಯ ಚಿದಾನಂದ ಜಯ ಶ್ರೀರಾಮರಾಜ ಜಯ ಜಯ ಚ್ಯುತಿ ಚೋರ ಜಯ ಚೋರ ಪರಮಶೋಭಿತ ಚೇತನ ಸ್ವರೂಪ ಜಯ 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 ಎಂದರಾಗ ಸೋದರ ಈ